ಅನಾರೋಗ್ಯದಿಂದ ಬಳಲ್ತಾ ಇರುವ ಮೂವರ ವೈದ್ಯಕೀಯ ವೆಚ್ಚಕ್ಕಾಗಿ ರಾಮಸೇನೆ ಮೂಡುಬಿದ್ರೆ ತಾಲೂಕು ವತಿಯಿಂದ ಮೂಡುಬಿದ್ರೆ ಪೇಟೆಯಲ್ಲಿ ಧನ ಸಂಗ್ರಹ ಮಾಡಿದ್ದು ಫಲಾನುಭವಿಗಳಿಗೆ ಹಸ್ತಾಂತರಿಸಲಾಯಿತು. ಒಟ್ಟು 52,000 ರೂಪಾಯಿ ಸಂಗ್ರಹವಾಗಿದ್ದು, ಅನಾರೋಗ್ಯದಿಂದ ಬಳಲ್ತಾ ಇರುವ ಬನ್ನಡ್ಕದ ವನಜಾ ಅವರಿಗೆ 35,000 ರೂಪಾಯಿ, ಮೂಡುಬೆರಾರ ಕ್ಯಾನ್ಸರ್ನಿಂದ ಬಳಲ್ತಾ ಇರುವ ಮಗು ಚರಿಷ್ಮಾ ಶೆಟ್ಟಿ ಅವರಿಗೆ 10,000 ರೂಪಾಯಿ ಹಾಗೂ ಅನಾರೋಗ್ಯದಲ್ಲಿರುವ ಮಿಜಾರಿನ ಗೋಪಾಲಗೌಡ ಅವರಿಗೆ 5,000 ರೂಪಾಯಿ ಹಾಗೂ ಆಹಾರ ಕಿಟ್ ಅನ್ನು ಹಸ್ತಾಂತರಿಸಲಾಯಿತು. ರಾಮಸೇನೆ ಮೂಡುಬಿದ್ರೆ ತಾಲೂಕು ಅಧ್ಯಕ್ಷ ಅಶೋಕ್ ಆಳ್ವ ಫಲಾನುಭವಿಗಳಿಗೆ ಹಣವನ್ನು ಹಸ್ತಾಂತರಿಸಿದರು. ಈ ವೇಳೆ ತಾಲೂಕು ಕಾರ್ಯದರ್ಶಿ ಆಕಾಶ್, ವಿಷ್ಣುಮೂರ್ತಿ ಘಟಕದ ಅಧ್ಯಕ್ಷ ರವಿಶೆಟ್ಟಿ, ಉಪಾಧ್ಯಕ್ಷ ರಂಜಿತ್ ಜೋಗಿ ಮತ್ತಿತರರು ಉಪಸ್ಥಿತರಿದ್ದರು. ಬ್ಲಡ್ ಬ್ಲಾಕ್ ಆಗಿ ಮಂಗಳೂರು ಏಜಸ್ನಲ್ಲಿ ಸುಮಾರು ಒಂದು ಪ್ರೇಮಿಸಿಯಲ್ಲಿ ಸುಮಾರು 5 ಲಕ್ಷ ಖರ್ಚಾಗ್ತದೆ ಅಂತ ಹೇಳಿ ನಮ್ಮ ರಾಮಸೇನೆ ಮೂಡುಬಿದ್ರೆ ತಾಲೂಕು ವತಿಯಿಂದ, ಆಮೇಲೆ ನಮ್ಮ ಚಾಣಕ್ಯ ಘಟಕ, ವಿಷ್ಣುಮೂರ್ತಿ ಘಟಕ ಇವರ ಸಹಕಾರದೊಂದಿಗೆ 50,000 ಸಂಗ್ರಹ ಮಾಡಿದ್ದೇವೆ. ಅದರಲ್ಲಿ ಇವರಿಗೆ ಮನೋಜ್ ಎಂಬುವರಿಗೆ 35,000 ಹಣವನ್ನು ಕೊಟ್ಟಿದ್ದೇವೆ. ಆಮೇಲೆ ಉಳಿದ 10,000 ಮೂಡುಬೆರಾರ ಸಂದೇಶ್ ಶೆಟ್ಟಿ ಎಂಬುವರ ಮಗುವಿಗೆ ಕ್ಯಾನ್ಸರ್ ಅವರಿಗೆ 10,000, ಆಮೇಲೆ ಮಿಜಾರು ಗೋಪಾಲಗೌಡ ಎಂಬುವರಿಗೆ 5,000 ಮತ್ತು ಸಾಮಾನು ಕಿಟ್ಟನ್ನು